ಉಳ್ಳಾಲ ನಗರಸಭಾ ವ್ಯಾಪ್ತಿದ ಶ್ರೀಮತಿ ಗೀತಾ ಬಾಯಿರೇನ 22ನೇ ವಾರ್ಡ್ ಕುಡ್ಲ ಕರಾವಳಿ ಕಾಲೇಜ್ ಸಮೂಹ ಸಂಸ್ಥೆಲದ ಸ್ಥಾಪಕ ಅಧ್ಯಕ್ಷರು ಶ್ರೀ ಎಸ್ ಗಣೇಶ್ ರಾವ್ರೇನ ಕೊಡುಗೆದ ದಿನ ಬಳಕೆದ ಸಾಮಗ್ರಿಯಲ್ಲೇನು ಬುಧವಾರ ಕಾಂಡೆ ವಿತರಣೆ ಮಾಡ್ತೇರು. ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀಮತಿ ಗೀತಾ ಬಾಯಿರೇನ ಕೇಳಿಕೆಗೆ ಸ್ಪಂದಿಸಾದು 75 ಜನಕ್ಕೆ ಆಪುನಾತ್ ಆರಿ ದಿನಸಿ ಸಾಮಗ್ರಿದ ಕಿಟ್ಲೇನು ಶ್ರೀ ಗಣೇಶ್ ರಾವ್ ಇಡೆಗು ಒದಗಾದೇರು. ಕುಡ್ಲದ ಪುಗಡ್ತದ ವಕೀಲರು ಶ್ರೀ ದಿನಕರ್ ಶೆಟ್ರು ಆರಿ ಸಾಮಗ್ರಿಯನ್ನು ವಿತರಣೆ ಮಾಡ್ತದೆ. ಕೊರೋನಾ ಲಾಕ್ಡೌನ್ದು ಮಾತಾ ಕಡಿಟ್ಲ ಜನಕುಲು ಬಾರಿ ಸಂಕಷ್ಟಡೋಲೇರು. ಗೀತಾಬಾಯಿ ತನ್ನ ವಾರ್ಡ್ದ ಜನಕುಲಿಗೆ ಸಹಾಯ ಒದಗಿಸಾವಲೆಕ ತನ್ನನ್ನು ಸಂಪರ್ಕ ಸಾಧಿತ್ತೇರು. ತಾನು ಶ್ರೀ ಗಣೇಶ್ ರಾಯರ ಪಂಡದು ಅರ್ನ ಮುಖಾಂತರ ದಿನಸಿ ಕಿಟ್ಲೇನು ಒದಗಾದೆ. ತಂಕಲ್ನ ಕೇಳಿಕೆಗೆ ಸ್ಪಂದಿಸಾದ ಸಹಾಯಕರನ್ನ ಗಣೇಶ್ ರಾಯರಿಗೆ ಸೋಲ್ಮೇಲು ಪಂಡದು ಶ್ರೀ ದಿನಕರ್ ಶೆಟ್ರು ಗಣೇಶ್ ರಾವ್ರೇನ ಸಾಮಾಜಿಕ ಕಳಕಳಿತ ಸೇವೆಗೆ ಅಭಿನಂದನೆ ಸಂದಾಯರು. ಮಂಗಳೂರು ಕ್ಷೇತ್ರದ 22ನೇ ವಾರ್ಡ್ ಇಲ್ಲಿನ ಒಂದು ಕೊರೋನಾ ನಿರ್ಮಿತ ಈಗಾಗಲೇ ಲಾಕ್ಡೌನ್ ಆಗಿದ್ದರಿಂದ ಜನಸಾಮಾನ್ಯರಿಗೆ ತುಂಬ ತೊಂದರೆಯಾಗಿದೆ. ಈ ದೃಷ್ಟಿಯಲ್ಲಿ ಕರಾವಳಿ ಸಮೂಹ ಸಂಸ್ಥೆಯ ಗಣೇಶ್ ರಾವ್ರವರು ವಿವಿಧ ಕಡೆಗಳಲ್ಲಿ ಈ ರೀತಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ತೊಕ್ಕೊಟ್ಟಿನಲ್ಲಿ ಈ ಒಂದು ಸೇವೆಯನ್ನು ನಮ್ಮ ಗೀತಾಬಾಯಿಯವರು ಇವರು ಭಾಳ ಜನಸಾಮಾನ್ಯರ ನಡುವೆ ಇದ್ದು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರ ಒಂದು ಗಣೇಶ್ ರಾವ್ರವರ ನೇತೃತ್ವದಲ್ಲಿ ಅದೇ ರೀತಿ ಗೀತಾಬಾಯಿಯವರ ಮುತುವರ್ಜಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಕೊರೋನಾ ವಿರುದ್ಧ ಹೋರಾಟದಲ್ಲಿ ಎಲ್ಲರೂ ಗೆಲ್ಲಬೇಕು, ಎಲ್ಲರೂ ಈ ಒಂದು ಯುದ್ಧದಲ್ಲಿ ನಾವು ಗೆಲ್ಲುವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನಮ್ಮ ದೇಶ, ನಮ್ಮ ಜನ, ನಮ್ಮ ಗ್ರಾಮವನ್ನು ರಕ್ಷಣೆ ಮಾಡಬೇಕನ್ನೋ ಒಂದೆರಡು ಮಾತನ್ನು ಹೇಳಿ ತನ್ನ ವಾರ್ಡ್ದ ಜನಕುಲನ ಸಂಕಷ್ಟವನ್ನು ತೆರೆದು ಅಕ್ಲೆಗೆ ತನ್ನ ಕೈಟಾಪನಾಥ ಸಹಾಯ ಒದಗಿನ ಪ್ರಯತ್ನ ಬರೋದಿಲ್ಲ. ಈ ನಿಟ್ಟಿಡು ವಕೀಲರು ದಿನಕರ್ ಶೆಟ್ಟರ್ಡಲ ಸಹಾಯನ ಕೇಂದಿತ್ತೆ. ಆರು ಕರಾವಳಿ ಕಾಲೇಜ್ದ ಸ್ಥಾಪಕ ಅಧ್ಯಕ್ಷರು ಶ್ರೀ ಗಣೇಶ್ ರಾಯರ್ನ ಮುಖಾಂತರ ತಂಕ್ಲೆಗೆ 75 ಕಿಟ್ಲೇನು ಒದಗಾದಿರು. ತಂಕ್ಲೆಗೆ ಸಹಾಯ ಮಂತಿನ ಶ್ರೀ ಗಣೇಶ್ ರಾವ್ರಿಗೆ ಬೊಕ್ಕ ಇಂದೇನು ಒದಗಾದು ಕೊರ್ರ ಪ್ರಯತ್ನ ಬತ್ತಿನ ಶ್ರೀ ದಿನಕರ್ ಶೆಟ್ಟರಿಗೆ ವಾರ್ಡ್ದ ಜನಕುಲ ಪರವಾದ ಅಭಿನಂದನೆಯನ್ನು ಪಡೆದು ಶ್ರೀಮತಿ ಗೀತಾಬಾಯಿ ತೆರಿಪಾಯರು. ಈ ಕೊರೋನಾ ಪೀಡಿತದಲ್ಲಿ ಜನರು ಸಾಮಾನ್ಯರು ಕಷ್ಟದಕ್ಕೆ ಈಡಾದ ಕಾರಣ ನಾನು ನಮ್ಮ ಸ್ನೇಹಿತರಾದ ದಿನಕರ್ ಶೆಟ್ಟಿ ಅವರಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದೇನೆ. ನನಗೆ ಒಂದು ಸಹಾಯ ನಿಮ್ಮಿಂದ ಬೇಕಂತ. ಅವರು ಅದೇ ಪ್ರಕಾರ ಗಣೇಶ್ ರಾವ್ ಇವರಿಂದ ಕರಾವಳಿ ಕಾಲೇಜಿನ ವ್ಯಾಪ್ಸಕರಾದ ಗಣೇಶ್ ರಾವರಲ್ಲಿ ಬೇಡಿಕೊಂಡಾಗ ಅವರು ನನಗೆ ಇವತ್ತು 75 ಜನರಿಗೆ ಆಗುವಷ್ಟೊಂದು ಆಹಾರ ಪದಾರ್ಥಗಳನ್ನು ಇವತ್ತು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ನಿಮ್ಮ ಒಂದು ಸಹಾಯ ನಮಗೆ ಸರ್ ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ತೊಕ್ಕೋಟು ಒಳಪೇಟದ ABC ಗೆಳೆಯರ ಬಳಗ ಬೊಕ್ಕ ನಿತ್ಯಾನಂದ ಯುವಕ ಮಂಡಲದ ಪದಾಧಿಕಾರಿಗಳು ಸದಸ್ಯರು ಅರಿ ವಿತರಣೆ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.